ನನ್ನನ್ನು ಮೂಡುಬಿದ್ರೆಯ ಬೆಳುವಾಯಿ ಎಂಬಲ್ಲಿಂದ ಕಳ್ಳರು ಕಳುವು ಮಾಡಿಕೊಂಡು ಹೋಗಿದ್ದು ನಂತರ ಪೊಲೀಸರು ನನ್ನನ್ನು ಕಳ್ಳರಿಂದ ಬಿಡಿಸಿ ನನ್ನ ಮಾಲೀಕರ ಮಡಿಲಿಗೆ ಹಾಕಿರುತ್ತಾರೆ. ಧನ್ಯವಾದಗಳು. ಮಂಗಳೂರು ನಗರ ಪೊಲೀಸ್. ಹೀಗೊಂದು ವಿನೂತನ ಬರಹ ಕಂಡು ಬಂದಿದ್ದು ನಗರದ ಪುರಭವನದ ಆವರಣದಲ್ಲಿ ಮಿನಿ ಸಭಾಂಗಣದ ಮುಂಭಾಗ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರ ಆಶಯದಂತೆ ಪೊಲೀಸ್ ಇಲಾಖೆಯ ವಿವಿಧ ಸೇವಾ ಘಟಕಗಳಾದ ಪೊಲೀಸ್ ಬ್ಯಾಂಡ್, ಅಪರಾಧ ಪತ್ತೆ ವಿಭಾಗ, ಸೈಬರ್ ಕ್ರೈಮ್, ಸಂಚಾರಿ ಘಟಕ, ಡ್ರಗ್ಸ್ ಮತ್ತು ನಾರ್ಕೋಟಿಕ್ ಘಟಕ, ನಗರ ಸಶಸ್ತ್ರ ಘಟಕ, ಶ್ವಾನದಳ, ಅಗ್ನಿಶಾಮಕ ದಳಗಳಿಂದ ಕಮಿಷನರೇಟ್ ವ್ಯಾಪ್ತಿಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಪತ್ತೆ ಮಾಡಲಾದ ಕಳವಾದ ಸೊತ್ತುಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಈ ಪ್ರದರ್ಶನದಲ್ಲಿ ಬೈಕೊಂದರಲ್ಲಿ ಹಾಕಲಾಗಿದ್ದ ಬರಹದಲ್ಲಿ ನನ್ನ ಹೆಸರು ಬಜಾಜ್ KTM ಡ್ಯೂಕ್, ಮಾಲಕ ನನ್ನನ್ನು ಖರೀದಿಸಿದ್ದ. ಆದರೆ ಕಳೆದ 2 ವರ್ಷಗಳಿಂದ ನನಗೆ ಇನ್ಶೂರೆನ್ಸ್ ಮಾಡಿಸಿ ಇರಲಿಲ್ಲ. ಹೀಗಿರುವಾಗ ನನ್ನ ಮೇಲೆ ಇಬ್ಬರು ಕುಳಿತುಕೊಂಡು ಹೋಗುವಾಗ ಅಪಘಾತವಾಗಿ ಅವರಿಬ್ಬರು ಸಾವನ್ನಪ್ಪಿದ್ರು. ಈಗ ನನ್ನನ್ನು ಪೊಲೀಸ್ ಠಾಣೆಯಲ್ಲಿ ಹರಾಜಿಗೆ ಇಡಲಾಗಿದೆ. ನನ್ನ ಪರಿಸ್ಥಿತಿ ಬೇರೆ ಯಾರಿಗೂ ಬಾರದಿರಲಿ ಎಂದು ವಿಭಿನ್ನವಾಗಿ ಬರೆಯಲಾಗಿತ್ತು. ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ KV, ಕಳವಾದ ಸೊತ್ತುಗಳನ್ನು ಪತ್ತೆ ಹಚ್ಚಿ ಮರಳಿಸುವ ಮೂಲಕ ಪೊಲೀಸ್ ಇಲಾಖೆ ಜನತೆಗೆ ನಂಬಿಕೆಯನ್ನ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಜನತೆಗೆ ಕೂಡ ಪೊಲೀಸ್ ಇಲಾಖೆಗೆ ಸಹಕಾರ ನೀಡಬೇಕು. ಜನರು ಮತ್ತು ಪೊಲೀಸರ ನಡುವೆ ವಿಶ್ವಾಸವನ್ನು ಬೆಳೆಸುವ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯು ಅಗತ್ಯವಾಗಿದೆ ಎಂದರು. ನಗರ ಪೊಲೀಸ್ ಆಯುಕ್ತಾಲಯದ ವತಿಯಿಂದ ಏನು ಫಿರ್ಯಾದಿದಾರರಿಂದ ಕಳುವಾಗಿದೆ ಅನ್ನುವಂತಹ ಇದನ್ನು ವಾಪಸ್ ಕೊಡುವಂಥದ್ದು ಮತ್ತು ಪೊಲೀಸ್ ಅಸೆಟ್ಸ್ಗಳ ಪ್ರದರ್ಶನ ಕಾರ್ಯಕ್ರಮ ಏನು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಕಮಿಷನರ್ ಆಫ್ ಪೊಲೀಸ್ ಶಶಿಕುಮಾರ್ ಸಾಹೇಬರಿಗೆ ಜಿಲ್ಲಾಡಳಿತದ ವತಿಯಿಂದ ನಾನು ಹೃತ್ಪೂರ್ವಕದಂಥ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಒಂದು ಉತ್ತಮವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅನ್ನೋದಾದರೆ ಅದಕ್ಕೆ ಒಂದು ಇನ್ಫಾರ್ಮ್ ಸಿಟಿಜನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇದರೊಳಗಡೆ ಸೊಸೈಟಿ ಒಳಗಡೆ ಅಪರಾಧಗಳು ಹೇಗೆ ನಡೆಯುತ್ತೆ, ಅಪರಾಧಗಳನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸ್ನವರು ಎಷ್ಟೆಲ್ಲ ಹರಸಾಹಸ ಪಡ್ತಾರೆ, ಅವರಲ್ಲಿರುವಂಥ ಮಾಡರ್ನೈಸ್ಡ್ ಎಕ್ವಿಪ್ಮೆಂಟ್ಸ್ ಏನೇನಿರುತ್ತೆ, ಮತ್ತು ಅಪರಾಧವನ್ನು ಪತ್ತೆ ಮಾಡಿದ ನಂತರ ಅದನ್ನು ಹೇಗೆ ವಾಪಸ್ ಕೊಡ್ತಾರೆ ಅನ್ನೋದನ್ನು ನಾಗರಿಕರಿಗೆ, ಸಿಟಿಜನ್ಸ್ಗೆ ತಿಳಿಸೋದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸ್ಟೆಪ್. ನಮ್ಮ ಮನೆಯಲ್ಲಿ ಜೂನ್ ತಿಂಗಳಿದೆ ವರ್ಷ ಜೂನ್ ತಿಂಗಳಲ್ಲಿ ನಮ್ಮ ಮನೆಯಿಂದ ಚಿನ್ನಾಭರಣ ಎಲ್ಲ ಕಳವಾಗಿತ್ತು. ನಾವು ನಮ್ಮ ಅಣ್ಣನ ಮನೆಗೆ ಶನಿವಾರ ದಿವಸ ಒಮ್ಮೆ ಎಲ್ಲರೂ ಹೋಗಿದೆ ಬೀಗ ಹಾಕಿ. ಸೋಮವಾರ ದಿವಸ ನಾವು ಬಂದು ನೋಡುವಾಗ ಎಲ್ಲ ನಮ್ಮ ಮನೆಯ ಹಂಚೆಲ್ಲ ತೆಗೆದು ಮನೆಯ ಒಳಗೆಲ್ಲ ನೀರೆಲ್ಲ ಬಿದ್ದಿತ್ತು. ನಮಗೆ ಯಾರ ಮೇಲೂ ಡೌಟ್ ಇರಲಿಲ್ಲ, ನಮಗೆ ಏನು ತೋಚಲೇ ಇಲ್ಲ ಅಂತ ಕಂಪ್ಲೇಂಟ್ ಮಾಡಬೇಕು ಅಂತ ಕಾನೂನು ನಮಗೆ ಅರಿವಿರಲಿಲ್ಲ. ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಡಲಿಲ್ಲ. ಮತ್ತು ಎಲ್ಲರೂ ಕಂಪ್ಲೇಂಟ್ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟ ನಂತರ ನಮಗೆ ಆದಷ್ಟು ಬೇಗದಲ್ಲಿ ನಮ್ಮ ಪಣಂಬೂರು ಪೊಲೀಸ್ ಠಾಣಾ ಸಿಬ್ಬಂದಿಗಳು ತುಂಬ ಶ್ರಮಪಟ್ಟು ಕೆಲಸ ವಹಿಸಿ ನಮ್ಮ ಎಲ್ಲ ಚಿನ್ನಾಭರಣವನ್ನು ಎಲ್ಲ ನಮಗೆ ಮರಳಿಸಿದ್ದಾರೆ. ಎಲ್ಲ ಚಿನ್ನಾಭರಣವನ್ನು ನಮಗೆ ಮತ್ತು ಹಣವು ಎಲ್ಲವೂ ಸಿಕ್ಕಿದೆ. ನಾನು ಪೊಲೀಸ್ ಕಮಿಷನರ್ ಮತ್ತು ಪಣಂಬೂರು ಪೊಲೀಸ್ ಠಾಣಾ ಸಿಬ್ಬಂದಿಗಳಿಗೆ ಪ್ರತ್ಯೇಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.